25ನೇ ತಾರೀಕು ಸೋಮವಾರ ದಕ್ಷಿಣ ಕನ್ನಡ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಅಧಿಕೃತವಾದಂತಹ ಅಭ್ಯರ್ಥಿಯಾಗಿ ನಾನು ನಾಮಪತ್ರ ಸಲ್ಲಿಸುವ ನಿಶ್ಚಯವನ್ನು ಮಾಡುತ್ತಿರುತ್ತೇನೆ. ಅದರ ಪೂರಕವಾಗಿ ನನ್ನ ಊರಿನ ದೇವಸ್ಥಾನ ಆದಂತಹ ಇನೋಳಿ ಸೋಮನಾಥ ದೇವಸ್ಥಾನಕ್ಕೆ ಭೇಟಿ ನೀಡುವ ಮುಖಾಂತರ, ಅದರ ನಂತರ ನನ್ನ ತಾಯಿಯ ಮನೆಯಾದಂತಹ ಕೊಪ್ಪರಿಗೆ ತೋಟಕ್ಕೆ ಭೇಟಿ ನೀಡಿ ಅಲ್ಲಿಯ ದೇವರ ಹತ್ರ ಪ್ರಾರ್ಥನೆಯನ್ನು ಸಲ್ಲಿಸಿ, ತದನಂತರ ನನ್ನ ತೋಟದಲ್ಲಿರುವಂತಹ ಗೋಮಾತೆಗೆ ಪೂಜೆಯನ್ನು ಅರ್ಪಿಸಿ, ಅದಕ್ಕೆ ಪೂಜೆಯನ್ನು ಅರ್ಪಿಸುವ ಮುಖಾಂತರ ಬಹುಶಃ ಇವತ್ತು ಶುಭ ಸಂದೇಶವನ್ನು ನೀಡುವ ಮುಖಾಂತರ ಇವತ್ತು ನಾನು ತದನಂತರ ನಾಮಪತ್ರ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಬಹುಶಃ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಹತ್ರ ಇವತ್ತು ತಮ್ಮ ಊರಿನ ಯುವಕನಾದಂಥ ಮಿಥುನ್ ರೈ ಅವರಿಗೆ ಅತ್ಯಂತ ಹೆಚ್ಚಿನ ಮತವನ್ನು ಯಾಚಿಸುವ ಮುಖಾಂತರ ನನ್ನನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭೆಯ ಸಂಸದರಾಗಿ ಮಾಡಬೇಕೆಂಬುದು ತಮ್ಮೆಲ್ಲರ ಹತ್ರ ಕಳಕಳಿಯ ವಿನಂತಿ. ನಮ್ಮ ಪಾವೂರು ಗ್ರಾಮದ ಮಾತರೆಗಳ ಪ್ರೀತಿದ ಬಾಲ್ಯ ಪಂಡ ಪಾವೂರು ಗ್ರಾಮಡು ತಿಮ್ಮಪ್ಪ ರೈ ಆರ್ನ ಅಜ್ಜೇರು ಆರ್ನ ಮಗೆ ಮಾಬಲ್ ರೈನ ಮಗೆ ಮಿಥುನ್ ರೈ ಅಜ್ಜರ್ಲ ಪೊಪ್ಪಲ ಈ ಪ್ರದೇಶಡು ಇನಿ ಮುಟ್ಟಲ ಒಂದೇ ಒಂಜಿ ಜಾತಿ ಧರ್ಮಗೂ ಬೇನೆ ಮಲ್ಪಂದೆ ಈ ಒಂಜಿ ಕುಟುಂಬ ಇನಿ ನಮ್ಮ ಪಾವೂರುಡು ಬುಲೈದಿನ ಖಂಡಿತವಾದಲ ಮಿಥುನ್ ರೈನ ಪೊಪ್ಪನ ಊರುಲ ಪಾವೂರು ಪರಾರಿ ಅವೇ ಲೆಕ್ಕ ಅಮ್ಮನ ಊರ್ಲ ಕೊಪ್ಪರಿಗೆ ಈ ರಡ್ಡು ಪೊಪ್ಪಲ ಅಮ್ಮಲ ಪಾವೂರು ಗ್ರಾಮೋಡು ಇತ್ತಿನ ಇಂಕ್ಲೆಗ್ ಮಾತೆರೆಗಳ ಬಾರಿ ಒಂಜಿ ಸಂತೋಷ ಐಕಾಪುನೆಗ್ ದಕ್ಷಿಣ ಕನ್ನಡ ಜಿಲ್ಲೆದ ಈ ಮಿಥುನ್ ರೈ ಈ ದಕ್ಷಿಣ ಕನ್ನಡ ಜಿಲ್ಲೆದ ಇಡೀ ಜಿಲ್ಲೆಗೆ ಮಾತಾ ಜಾತಿ ಮಾತಾ ಧರ್ಮದಕ್ಲಿಗೆ ಕಾವಲ್ಕರಾದ ಬೆನ್ಪೆ ಬಂಡದು ನಮ್ಗೆ ವಿಶ್ವಾಸ ಉಂಟು. ಅಂಚಾದುಪ್ಪನಾಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದ ಮಾತ ಜವನೇರಿ ಹಿರಿಯಕುಲು ನಮ್ಮ ಈ ಒಂಜಿ ಬಾಲ್ಯಗೆ ನಿಖಲು ಆಶೀರ್ವಾದ ಮಲ್ತು ಕೊರ್ದು ಈ ದಕ್ಷಿಣ ಕನ್ನಡ ಜಿಲ್ಲೆದ ಅಭಿವೃದ್ಧಿಗೆ ಅವೇ ಲೆಕ್ಕ ಶಾಂತಿ ಸೌಹಾರ್ದಗೆ ಒರಿಪೇರೆ ಬಾಡದು ಈ ಜಿಲ್ಲೆದ ಮಾತ ಜಾತಿ ಧರ್ಮದಕ್ಕಲು ಮಿಥುನ್ ರೈನ ಮಿತ್ತುಡು ಪ್ರೀತಿದಿದ್ದು ನಿಖಲು ಅರೆಗೆ ಆಶೀರ್ವಾದ ಮಲ್ತದು ಆಯ್ನಾತ್ ಬೇಗ ಈ ದೇಶದ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಪೇರು ಮಿಥುನ್ ರೈ ನಮ್ಮ ಈ ಜಿಲ್ಲೆಗೆ ಒಂಜಿ ಕ್ಯಾಬಿನೆಟ್ ಸಚಿವರಾದ ಬರ್ಪೇರು ಪನ್ಪಿನ ಎಂಕಲು ಮಾತರ್ಲ ಪ್ರಯತ್ನ ಬರ್ಪ ಅಂದ್ ಈ ಸಂದರ್ಭ ಪನ್ಯ